ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಕರಾವಳಿ ಮೂಲದ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಇವರ ಮೂಲ ಊರು ಉಡುಪಿ ಜಿಲ್ಲೆಯ ಪಡುಬಿದ್ರೆ, ಹುಟ್ಟಿ ಬೆಳೆದದ್ದು ಮುಂಬೈನಲ್ಲಿ. ಆದರೂ ಕೂಡ ಊರಿಗೆ ಬಂದಾಗಲೆಲ್ಲ ಅಜ್ಜಿ ಜೊತೆ ಪಡುಬಿದ್ರೆಯಲ್ಲಿ ರಕ್ಷಿತಾ ಸಮಯವನ್ನ ಕಳೆಯುತ್ತಾರೆ. ಬಿಗ್ ಬಾಸ್ ಮನೆಗೆ ಹೋದ ಕಾರಣಕ್ಕೆ ಮಾತ್ರವಲ್ಲ, ಇಲ್ಲವಾದರೂ ಕೂಡ ರಕ್ಷಿತಾ ಅಂದ್ರೆ ಊರವರಿಗೆ ಇಷ್ಟ. ಆಕೆ ನಡೆಸುವ ಯೂಟ್ಯೂಬ್ ಚಾನೆಲ್ ಮೂಲಕ ಆಕೆ ಈ ಭಾಗದ ಓರ್ವ ಜನಪ್ರಿಯ ಸೆಲೆಬ್ರಿಟಿ. ಬಿಗ್ ಬಾಸ್ ಮನೆಗೆ ಹೋದ ಮೇಲಂತೂ ಆಕೆಯದೇ ಹವಾ. ಊರ ಜನ ಇವರ ಬಗ್ಗೆ ಏನಂತಾರೆ ಕೇಳೋಣ ಬನ್ನಿ. ಡೆಫಿನೆಟ್ಲಿ ಅವಳು ಯಾವ ರೀತಿ ಹೊರಗಡೆ ಇದ್ಲೋ ಅದೇ ರೀತಿ ಅವಳ ವ್ಯಕ್ತಿತ್ವನಲ್ಲಿ ಪ್ರೂವ್ ಮಾಡಿದ್ದಾಳೆ. ನಾವಲ್ಲಿ ಇಲ್ಲಿ ಕುತ್ಕೊಂಡು ನೋಡೋದಕ್ಕಿಂತಲೂ ಅವಳಲ್ಲಿ ಅವಳ ವ್ಯಕ್ತಿತ್ವ ಪ್ರದರ್ಶನ ನೋಡಬೇಕಾದ್ರೆ ತುಂಬ ಪ್ರೌಡ್ ಫೀಲ್ ಆಗ್ತದೆ. ಯಾಕಂದರೆ ಅವಳು ಇಲ್ಲಿ ಯಾವ ರೀತಿ ಇದ್ಲೋ ಅದನ್ನು ಪ್ರೂವ್ ಮಾಡ್ತಿದ್ದಾಳಲ್ಲ. ಏನೋ ಅಲ್ಲಿ ಒಬ್ಬರನ್ನು ಮೆಚ್ಚಿಸ್ಬೇಕೋ ಅದರ್ವೈಸ್ ಏನೋ ಒಂದು ಗಿಮಿಕ್ ಮಾಡಬೇಕು ಆ ರೀತಿ ಏನಿಲ್ಲ. ಡೆಫಿನೆಟ್ಲಿ ಅವಳು ಒಳ್ಳೆಯ ರೀತಿ ಆಟ ಆಡಿದ್ದಾಳೆ. ರಕ್ಷಿತಾ ತುಂಬ ಒಳ್ಳೆ ಹುಡುಗಿ. ಅವಳನ್ನು ನಾನು ಇಲ್ಲಿ ಹತ್ತಿರದಿಂದ ನೋಡಿದ್ದೇನೆ. ಅವಳು ತುಂಬ ಹುಷಾರಿದ್ದಾಳೆ. ಅವಳು ಟ್ಯಾಲೆಂಟ್ ಹುಡುಗಿ. ಯಾವ ಟಾಸ್ಕ್ ಇದ್ದರೂ ಕೂಡ ಅವಳು ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಡಾನ್ಸ್ ಇದ್ದರೂ ಕೂಡ ಅವಳು ನಂಬರ್ 1 ಡಾನ್ಸರ್. ಮತ್ತು ಅಡುಗೆಯಲ್ಲಿ ಕೂಡ ಅವಳು ಬೆಸ್ಟ್ ಕುಕ್ಕಿಂಗ್ ಮಾಡ್ತಾಳೆ. ಎಲ್ಲರ ಹತ್ರ ಒಳ್ಳೆಯದಿದ್ದಾಳೆ. ತುಂಬ ಚಿಕ್ಕ ವಯಸ್ಸಿಂದ ಬಿಗ್ ಬಾಸಿಂದ ಸೇರಿದ್ದಾಳೆ. ಚಿಕ್ಕ ವಯಸ್ಸಿಂದ ಮೊದಲಿಂದ ಅವಳು ಯೂಟ್ಯೂಬ್ ಮಾಡ್ತಾ ಇದ್ದಾಳೆ. ಹಾಗೆ ಅವಳನ್ನು ತುಂಬ ಒಂದು ಪಟಾಕಿ ಅಂತ ಕರೀಬೋದು ನಾವು, ಚಟ್ಪಟಿ ಪಟಾಕಿ ಅಂತ. ಅವ್ರ ಮೈಂಡಲ್ಲಿ ಇರೋದೇ ಚಿಕ್ಕ ಹುಡುಗಿಂದ ದೊಡ್ಡ ಸ್ಥಾನ ಆಗಬೇಕಂಥದ್ದು. ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದಂತ ಹೇಳ್ತಾರೆ. ಆಗಾದೆಯಿಂದ ಅವಳು ಇಷ್ಟದ ಒಳಗೆ ಬಂದದ್ದು ದೊಡ್ಡ ನಮಗೆ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಊರಿಗೆ ಒಂದು ಹೆಮ್ಮೆ, ನಮ್ಮ ಕರಾವಳಿ ಹೆಣ್ಣು ಹುಡುಗಿ ಅಂತ ನಮಗೆ ದೊಡ್ಡ ಒಂದು ಆಸೆ. ರಕ್ಷಿತಾ ಶೆಟ್ಟಿ ಬಾಂಬೆಯ ಹುಡುಗಿ ಆದರೂ ಸಹ ಅವಳು ಬಿಗ್ ಬಾಸ್ನ ಒಳಗೆ ಹೊಕ್ಕಿದ ನಂತರ ಒಂದು ಕುಟುಂಬದವರ ಜೊತೆ ಯಾವ ರೀತಿ ಬೆರೀಬೇಕು ಅನ್ನುವಂಥದ್ದನ್ನು ಕಲ್ತುಕೊಂಡ್ಳು. ಆಮೇಲೆ ಯಾವ ರೀತಿ ಅವಳಿಗೆ ಯಾವುದೇ ಒಂದು ಕೆಲಸ ಗೊತ್ತಿಲ್ಲದಿದ್ದರೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಅಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಇನ್ನು ಮುಂದಕ್ಕೂ ನಾನು ಹೊರಬಂದು ಜಗತ್ತಿಗೆ ಯಾವ ರೀತಿ ಜೊತೆಯಾಗಿ ಇರಬಲ್ಲೆ ಅನ್ನುವಂಥದ್ದನ್ನು ಸಾಧಿಸಿ ಕೊಟ್ಟಿದ್ದಾಳೆ. ರಕ್ಷಿತಾ ಅವರಂದರೆ ತುಂಬ ನೇರವಾಗಿ ಮಾತಾಡ್ತಾರೆ. ನಾವು ಬಿಗ್ ಬಾಸಲ್ಲಿ ನೋಡಿ ಬಂದ ಹಾಗೆ ಎಷ್ಟು ಅರ್ಥ ಆಗಲಿಲ್ಲದ್ರೂ ಕೂಡ ಅರ್ಥ ಮಾಡಿಸಿ, ಕನ್ನಡ ಅರ್ಥ ಆಗದಿದ್ರೂ ಕೂಡ ಅದನ್ನು ಗೇಮನ್ನು ಅರ್ಥ ಮಾಡಿ ಆಡಿದ್ದಾರೆ. ಹಾಗೆ ಅವರು ಡಿಸರ್ವಿಂಗ್ ಅಂತ ಹೇಳ್ಬೋದು. ಇಲ್ಲಿ ಬಂದಿದ್ದಾರೆ. ಎಲ್ಲರಿಗಿಂತ ಒಂದು ಏಜಿಂದ ಕಮ್ಮಿ ಇರ್ಬೋದು, ಆದರೆ ಕೂಡ ಅವರವರ ಟ್ಯಾಲೆಂಟನ್ನು ತೋರಿಸಿದ್ದಾರೆ. ಇಷ್ಟು ಚಿಕ್ಕದಿಂದ ಅವರ ಟ್ಯಾಲೆಂಟನ್ನು ತೋರಿಸ್ತಾರೆ. ಅವರ ನೇರ ನುಡಿಯನ್ನು ಹೇಳಿದ್ದಾರೆ. ಅವರಿಗೆ ಎಂತ ಅನಿಸ್ತಿದೆ, ಎಂತ ಮುಚ್ಚುಮರೆ ಇಲ್ಲದೆ ಹೇಳಿದ್ದಾರೆ.